ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ಖಾಸಗಿ ಜಿಲ್ಲಾ ವರದಿಗಾರರಾಗಿರುವಂತಹ ಸುಖಪಾಲ್ ಪೊಳಲಿ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡನೀಯ. ಆದ್ದರಿಂದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ ಇಂದಾಜೆ ಸೇರಿ ಪದಾಧಿಕಾರಿಗಳು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಪುತ್ತೂರಿನ ಸಹಾಯಕ ಕಮಿಷನರ್ನ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಉರ್ವಾ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಹೊಯ್ಗೆ ಬಜಾಲ್ ಅಂತ ಒಂದು ಏರಿಯಾದಲ್ಲಿ ಸ್ಟಾರ್ ಸ್ಕೇಟ್ಸ್ ಅನ್ನುವಂಥ ಒಂದು ಸ್ಕೇಟಿಂಗ್ ಪ್ರೈವೇಟ್ ಅಕಾಡೆಮಿಯಲ್ಲಿ ಸಂಜೆ ಒಂದು ಚಿಕ್ಕ ವಾಗ್ವಾದ ನಂತರ ವಿಕೋಪಕ್ಕೆ ಹೋಗ್ಬಿಟ್ಟು ಒಂದು ಹಲ್ಲೆ ಪ್ರಕರಣ ಆಗಿದೆ. ಅದರಲ್ಲಿ ಇಬ್ಬರು ಮಕ್ಕಳು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ವಿಚಾರವಾಗಿ ಅವರ ಪೋಷಕರ ನಡುವೆ ಸ್ವಲ್ಪ ಪ್ರತಿ ಮಾತು ಮತ್ತು ಕಿಂಡಲ್ ಮಾಡುವಂಥದ್ದು ಈ ಥರದ್ದೆಲ್ಲ ಆಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಮಾತುಕತೆ ನಡೆದ್ಬಿಟ್ಟು ಆ ಮಾತುಕತೆ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಯದುನಂದನ್ ಅಂತ ಒಬ್ಬರು ಅಡ್ವೊಕೇಟು ಅವರು ಆ ಒಂದು ವಾಗ್ವಾದದ ಸಂದರ್ಭದಲ್ಲಿ ಒಂದು ರಾಡನ್ನು ತಗೊಂಡು ಸುಖಪಾಲ್ ಪೊಲಾಲಿ ಅಂತ ಒಂದು ಪ್ರತಿಷ್ಠಿತ ಖಾಸಗಿ ಚಾನಲ್ ಏನಿದೆ ಆ ಚಾನಲಲ್ಲಿ ರಿಪೋರ್ಟಿಂಗ್ ಮಾಡ್ತಿದ್ದಂಥ ವ್ಯಕ್ತಿ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ. ಸುಮಾರು 7 ಸ್ಟಿಚಸ್ ಹಾಕಿದ್ದಾರೆ. ಆ ವ್ಯಕ್ತಿ ಜೊತೆಗೆ ಇನ್ನೊಬ್ಬರು ಡಾಕ್ಟ್ರು ಕೂಡ ಆ ಸಂದರ್ಭದಲ್ಲಿ ಅಂದರೆ ವಿಕ್ಟಿಮ್ ಸುಖಪಾಲ್ ಪೊಲಾಲಿ ಜೊತೆ ಒಬ್ಬರು ಡಾಕ್ಟ್ರು ಕೂಡ ಇದ್ದರು. ಸೊ ಅವರ ಒಂದು ಪ್ರೆಸೆನ್ಸಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ಸೊ ಅದರಲ್ಲಿ ನಾವು ಉರ್ವಾ ಪೊಲೀಸ್ ಠಾಣೆಯಲ್ಲಿ 307 IPC ಅಂದರೆ ಕೊಲೆ ಪ್ರಯತ್ನ ಪ್ರಕರಣದಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯದುನಂದನ್ ಅವರು ವೃತ್ತಿಯಲ್ಲಿ ವಕೀಲರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪತ್ರಕರ್ತ ಸುಖಪಾಲ್ ಪೊಳಲಿ ಮೇಲೆ ಏನು ಹಲ್ಲೆ ನಡೆದಿದೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸ್ತದೆ. ಈ ರೀತಿಯ ಘಟನೆಗಳು ಆಗಬಾರ್ದು. ಆದರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾವು ಈಗಾಗಲೇ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಿಯೋಗ ಇವತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದೆ. ಈಗಾಗಲೇ ಇದಕ್ಕೆ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಕೂಡ ಸೂಕ್ತವಾಗಿ ಸ್ಪಂದಿಸಿ ಆರೋಪಿಯನ್ನು ಬಂಧಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಆಗದಂತೆ ಸೂಕ್ತ ರಕ್ಷಣೆಯನ್ನು ಪತ್ರಕರ್ತರಿಗೆ ನೀಡಬೇಕೆಂತೇಳಿ ಈಗಾಗಲೇ ನಾವು ಮನವಿಯ ಮೂಲಕ ಶಶಿಕುಮಾರ್ ಅವರಿಗೆ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದೇವೆ.